ಮಳೆಯಿಂದ ಮನೆ ಕುಸಿತ, ಕುಟುಂಬದ ನೆರವಿಗೆ ಧಾವಿಸಿದ ಕಲ್ಕಿ ಯುವಕರ ತಂಡ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಈ ಬಾರಿಯ ಭಾರೀ ಮಳೆಯಿಂದ ಮಂಜೇಶ್ವರ ಸಮೀಪದ ಮಜಬೈಲ್ ಪ್ರದೇಶದಲ್ಲಿ ಮನೆಯೊಂದು ಹಾನಿಗೊಳಗಾಗಿದ್ದು, ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬದ ನೆರವಿಗೆ ಸ್ಥಳೀಯ ಕಲ್ಕಿ ಯುವಕ ತಂಡ ಧಾವಿಸಿ ಮಾನವೀಯತೆ ಮೆರೆದಿದೆ. ಕೇಶವ ಮತ್ತು ಲಲಿತಾ ದಂಪತಿಗಳ ಮನೆ ಮಳೆಯಿಂದ ಹಾನಿಗೊಳಗಾಗಿದ್ದು, ಕುಟುಂಬದ ಸದಸ್ಯರು, ಸೊಸೆಯಂದಿರು ಹಾಗೂ ಪುಟ್ಟ ಮಕ್ಕಳು ಇದೇ ಮನೆಯಲ್ಲಿ ವಾಸವಾಗಿದ್ದರು. ಕುಟುಂಬದ ಜೀವನೋಪಾಯಕ್ಕಾಗಿ ಮನೆಯ ಒಬ್ಬ ಸದಸ್ಯ ಲಾಟರಿ ವ್ಯಾಪಾರ ನಡೆಸುತ್ತಿದ್ದು, ಮನೆ ಹಾನಿಗೊಳಗಾದ ಕಾರಣ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮಂಜೇಶ್ವರದ ಕಲ್ಕಿ ತಂಡದ ಯುವಕರು 1 ವಾರದ ಹಿಂದೆಯೇ ಮನೆ ದುರಸ್ತಿ ಕಾರ್ಯ ಕೈಗೊಳ್ಳಲು ನಿರ್ಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಮನೆಯ ಮಾಡನ್ನು ದುರಸ್ತಿಗೊಳಿಸುವ ಸಂದರ್ಭದಲ್ಲಿ ಮಳೆಯಿಂದ ನೆನೆದಿದ್ದ ಗೋಡೆಯ ಭಾಗ ಕುಸಿದಿದೆ. ಅದೃಷ್ಟವಶಾತ್ ಸ್ಥಳದಲ್ಲಿದ್ದ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಆದರೆ ಇದರಿಂದ ಹಿಂದೆ ಸರಿಯದೆ ಯುವಕರು ಕುಟುಂಬಕ್ಕೆ ಶಾಶ್ವತ ನೆರವು ನೀಡುವ ಸಂಕಲ್ಪದೊಂದಿಗೆ ದುರಸ್ತಿ ಕಾರ್ಯವನ್ನು ಮುಂದುವರಿಸಿದರು. ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ₹500,000 ಹೆಚ್ಚು ಹಣವನ್ನು ಸಂಗ್ರಹಿಸಿ ಮನೆ ದುರಸ್ತಿ ಕಾರ್ಯಕ್ಕೆ ಮುಂದಾದರು. ಈ ಕಾರ್ಯದಲ್ಲಿ ಚಕ್ರವರ್ತಿ ಹೊಸಂಗಡಿ ತಂಡವೂ ಸಹ ಕೈ ಜೋಡಿಸಿದ್ದು, ಅವರ ಸಹಭಾಗಿತ್ವದಲ್ಲಿ ಮನೆಯ ದುರಸ್ತಿ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಕುಟುಂಬಕ್ಕೆ ಯಾವುದೇ ತೊಂದರೆಯಾಗದಂತೆ ಮನೆ ಅಚ್ಚುಕಟ್ಟಾಗಿ ನಿರ್ಮಿಸಿ ಕುಟುಂಬಕ್ಕೆ ಇಂದು ಮನೆಯನ್ನು ಹಸ್ತಾಂತರಿಸಲಾಯಿತು. ಮಂಜೇಶ್ವರದ ಮಜ್ಜಿಬೈಲು ಅನ್ಪುನ ಜಾಗೆಡ್ ಒಂಜಿ ಕುಟುಂಬ ಕರಿನ ಈ ಬರ್ಸಡ್ದ ಹತ್ರ ತನ್ನ ಇಲ್ಲು ಭಾರಿ ಜರ್ಜರಿತವಾಯಿನಂಚಿನ ಒಂಜಿ ಸ್ಥಿತಿಗತಿಡು ಉಪ್ಪುನಾಗ ನಮ್ಮ ಮಂಜೇಶ್ವರ ಕಲ್ಕಿ ತಂಡದ ಜವನೇರು ಪೂರ ಒಟ್ಟು ಸೇರಿದು ಇಲ್ಲನೊಂಜಿ ಸರಿ ಮನ್ಪೊಡು ಬಂಡದು ಆಯ್ತ ಮಾಡಿಗೆ ಬಡ್ತುನೆಕ್ 2 ನಿಮಿಷ ದುಂಬು ಆ ಮಾಡು ಧಾರಾಶಾರವಾದ ಅವು ಬೂರ್ನು ಭಾಗ್ಯವಶಾತ್ ಕಲ್ಕಿ ಅವತಾರನ ದಾದನ ಗೊತ್ತಿಜಿ ಈ ಜವನೇರು ಮೂಲ ಬತ್ತದ ಅಕ್ಕಲ ಜೀವನ ಒರಿಪಾಯಿನ ಲೆಕ್ಕನೆ ಬುಕ್ ಅಕ್ಕಲು ಈ ಇಲ್ಲನ ಒಂಜಿ ಸರಿ ಮಂತದು ಅಕ್ಲೆಗೆ ಒಂಜಿ ಆಶ್ರಯದಾತ ಆದ ಅಕ್ಲಿ ಇಲ್ಲದ ಒಲೆ ಕುಲ್ಲೋಡುಂಗ ಮನ್ಪುನ ಒಂಜಿ ದೃಢ ಸಂಕಲ್ಪ ಮಂತದು ಐತ ಬೇಲೆ ಪತ್ತಿಯರು ಆದಷ್ಟು ನಮ್ಮ ಪ್ರಯತ್ನದಿಂದ ದುರಸ್ತಿ ಮಾಡಿಕೊಟ್ಟಿದ್ದೇವೆ. ಇದು ಟೀಮ್ ಕಲ್ಕಿ ಒಂದು ಪರಿಕಲ್ಪನೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಇಂಥದ್ದು 100 ಕಾರ್ಯಗಳಾಗಿದೆ. ದಿವಂಗತ ಶಿವಶೆಟ್ಟರ ಒಂದು ಆಶಯದಂತೆ ಯಾರು ತೊಂದರೆಯಲ್ಲಿದ್ದಾರೆ, ಯಾರಿಗೆ ಇದಾಗಿದೆ ಅಂಥವ್ರ ಜೊತೆ ನಾವು ನಿಲ್ಲಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯೊಂದಿಗೆ ನಾವು ಇವತ್ತು ಇಂಥ 100 ಕೆಲಸಗಳಾಗಿದೆ. ಯಾಕಂದರೆ ಇದು ಇಲ್ಲಿವರೆಗೆ ನಾವು ಎಲ್ಲೂ ಇದನ್ನು ಹೊರಗಡೆ ಹೇಳ್ಕೊಂಡಿಲ್ಲ. ಇಂಥದ್ದು ಸುಮಾರು ಕೆಲಸಗಳು ಮಾಡಿದ್ದಾರೆ. ಬಟ್ ಸುಮಾರು ಜನ ಇದರದ ಮೇರೆಗೆ ಈಗ ಈ ಸಂದರ್ಭದಲ್ಲಿ ಟೀಮ್ ಕಲ್ಕಿ ಮುಖ್ಯಸ್ಥರಾದ ಅಖಿಲ್ ಶೆಟ್ಟಿ, ಟೀಮ್ ಕಲ್ಕಿ ಮಂಜೇಶ್ವರ ಸಂಸ್ಥಾಪಕರಾದ ಅರುಣ್ ಕುಮಾರ್ ದುರ್ಗಿಪಳ್ಳ, ಟೀಮ್ ಕಲ್ಕಿ ಅಧ್ಯಕ್ಷ ರಂಜಿತ್ ಕುಮಾರ್, ಬಿಜೆಪಿ ಕೌನ್ಸಿಲರ್ ಹರಿಶ್ಚಂದ್ರ ಮಂಜೇಶ್ವರ, ಚಕ್ರವರ್ತಿ ಕ್ಲಬ್ ಹೊಸಂಗಡಿಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗಾಣಿಂಜಾಲ್, ಅಕ್ಷಯ್ ಕುಮಾರ್ ಟೀಮ್ ಕಲ್ಕಿ ಸದಸ್ಯರು ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಸಮಾಜ ಸೇವೆಯ ಮೂಲಕ ಬದಲಾವಣೆಯತ್ತ ಒಂದು ಹೆಜ್ಜೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಕಲ್ಕಿ ಯುವಕ ತಂಡದ ಈ ಸೇವಾ ಮನೋಭಾವ ಹಾಗೂ ಮಾನವೀಯ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸಂಕಷ್ಟದ ಸಂದರ್ಭದಲ್ಲಿ ಕುಟುಂಬದ ಬೆನ್ನಿಗೆ ನಿಂತ ಯುವಕರ ಕಾರ್ಯ ಇತರರಿಗೆ ಮಾದರಿಯಾಗಿದೆ. ಇಲ್ಲ ಪುರ ಬೋರ್ ದಿಟ್ಟಿನಿ ಸುಮಂಟಿ ಸಮಯ ನಿಕಳೆ ಸಹ ಮಾಡ್ತಾರೆ, ನಿಕಳೆ ದೇವರೆಡ್ಡ ಕೊರುವರೆ.